समर्पयामि नागराजाय नमः अक्षतां समर्पयामि नागराजाय नमः पुष्पाणि समर्पयामि अनन्ताय नमः वासुदेवाय नमः रमणाय नमः भूधराय नमः सर्वकामाय नमः सर्वकल्पाय नमः अग्रयाय नमः शिवज्वालाकुलाय नमः ईशाय नमः शुक्रवदे सुमावदे नमः क्षमासूत्राय नमः वाताय नमः शङ्कराभरणाय महेन्द्राय नमः हरे नमः पादुकाय नमः नागेन्द्राय नमः जाताय नमः भयङ्कराय नमः काश्यपेयाय नमः परात्मने नमः ज्ञानात्मने नमः चिन्मयान्मयाय ಸ್ವಾಮಿ ಪಂಡು ಪ್ರಾರ್ಥನೆ ಮಾಡ್ಕೊಂಡೆ ಅನಾದಿಕಾಲುಡು ನಮ್ಮೊಂದು ಬತ್ತಿನ ನಾಗ ಬ್ರಹ್ಮಾದಿ ಪಂಚ ಪರಿವಾರ ಸನ್ನಿಧಾನ ದೇವಿ ನವೀಕರಣದ ಯೋಗನ ಕೊಡ್ತೇವೆ ಅಂಚ ಕೋಟೆರ್ದಿಂಚಿ ಹಲವು ದೇವತಾ ಸತ್ಕರ್ಮನ ಪ್ರತಿಷ್ಠಮ ಮತ್ತೊಂದು ಕಾಂಡದ ಪ್ರತಿಷ್ಠಾಪನೆ ಮಂತ್ರಿ ಬ್ರಹ್ಮಕಲಶಾಭಿಷೇಕ ಪ್ರಾಯಶ್ಚಿತ್ತ ಹೋಮಾದಿ ಮತ್ತೊಂದು ನಮ್ಮ ಮಾತ ಗೋಡಿತ್ತಿನ ರೀತಿಯಲ್ಲಿ ಕ್ಷೇತ್ರದ ಉದ್ದೇಶವಾದ ಅನ್ನದಾನ ಸತ್ಕರ್ಮ ಮತ್ತೊಂದು ಸಾಯಂಕಾಲದ ಈ ಶುಭ ಸಂದರ್ಭಗಳು ದೇವರನ್ನು ಉಂಟು ಮಲ್ಪೊಣಂಚಿನ ಹೊರತು ಮಾನವ ಶರೀರ ಉಪ್ಪುಗುಳಿದಿಂಗುಣಂಚಿನ ನಮ್ಮ ಶರೀರೋಡು ಕಾಮಕ್ರೋಧಾದಿ ದಿಂದಿನ ವಾಪೊರತು ದೇವರ ಬಿಟ್ಟು ಪ್ರೀತಿಯಿಂದ ಭಕ್ತಿಯಿಂದ ನನಗೆ ಗೊತ್ತಿದ್ದಿ ಮಲ್ಪುಣ ವ್ಯವಸ್ಥೆ ಇಲ್ಲ ನಾವು ಉಚ್ಚಾರಣೆಯನ್ನು ಮಾತ ಮಲ್ಪರೆಯ ಪನಗರ ಅಂಚಿನ ಮಹಾ ಅಪರಾಧದ ದೇವರನ್ನು ಕ್ಷಮಿಸಾದ ದೇವರನ್ನು ಮಾತ ಕ್ಷಮಿಸಾದ ಈ ಕೊಟ್ಟು ಆ ಸುಪ್ರಸನ್ನೆಯಾದ ಆ ವ್ಯವಸ್ಥೆಯಲ್ಲಿ ದರ್ಶನ ಕಾಲುಡು ನನಗೆ ನುಡಿದು ಇಡೀ ಯಜಮಾನ ಕುಟುಂಬ ಭಕ್ತರ ಜನಗಳು ಪರಿಸರವಾಸಿಗಳು ಏನು ಮಾತ ಈ ಕ್ಷೇತ್ರಕ್ಕೆ ಬಂದದ್ದು ಎಡೆ ಒಂದು ಸಂಕಲ್ಪ ಮಂದಿರ ಅಂಚಿನ ಭಕ್ತ ಜನಗಳಿಗೆ ದೇವರೆಡೆ ಅನುಗ್ರಹ ವಾಕ್ಯವನ್ನು ಕೊರಡು ಬಂದು ಈ ಪುಣ್ಯ
ಸಮಸ್ತ ಭಕ್ತವರ್ಗ ಪ್ರಾಚೀನ ಮನೆತನದ ಮಣ್ಣು ಅನಾದಿಯ ಸಾಹಿತ್ಯದ ಅಸ್ತಿತ್ವ ವರ್ಗಕ್ಕೆ ನೆಲೆಕೊಟ್ಟಂಥ ಸಾಹಿತ್ಯಕ್ಕೆ ಕ್ಷೇತ್ರ ವೃದ್ಧಿ ಮಾಡುವಂಥ ಒಂದು ಯೋಗ ಕುಲ ಪರಂಪರೆಗೆ ಪ್ರಾಪ್ತವಾದಂಥ ಈ ಮಣ್ಣಿಗೆ ವಿಶೇಷವಾಗಿ ಸಂಸಾರ ಮುಂದಿಟ್ಟು ಸಮಸ್ತ ಭಕ್ತ ವರ್ಗ ಸೇರಿಕೊಂಡು ವಿಶೇಷವಾಗಿ ಪವಿತ್ರ ರೂಪದಲ್ಲಿ ಸಾನ್ನಿಧ್ಯ ಅಸ್ತಿತ್ವದಲ್ಲಿ ಕೆಲವೊಂದು ಭಿನ್ನತೆಗಳು ಬಂದಾಗ ಚಿಂತನೆಯನ್ನು ಮಾಡಿ ಮನೆತನದ ಪ್ರಾಪ್ತವಾದಂಥ ಧರ್ಮದೈವಕ್ಕೆ ನೂತನವಾದಂಥ ನೆಲೆ ಕೊಡುವಂಥ ಯೋಗಾದಿಗಳನ್ನು ಕೊಟ್ಟು ಅಲ್ಲಿಯಾದಂಥ ಮನೆತನದ ಒಂದು ವಿಶೇಷವಾದಂಥ ಸ್ಥಾನದಲ್ಲಿ ಮತ್ತು ಮನೆತನದ ಒಂದು ಸ್ಥಾನವನ್ನು ನಿರ್ಮಾಣ ಮಾಡುವಂಥ ಭಾಗ್ಯ ಕೊಟ್ಟು ಇಲ್ಲಿಗೆ ಪಂಚದೈವಿಕವಾದಂಥ ಈ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡುವಂಥ ಯೋಗ ಕೊಟ್ಟಿದ್ದೇನೆ. ಆಗಲೇ ಪ್ರೋತ್ತಮರೇ ಆದಿಯಲ್ಲಿ ನೂತನವಾದಂಥ ಸಾಹಿತ್ಯದ ಆರೂಢ ಅವಕಾಶಗಳನ್ನು ಕೊಟ್ಟು ಸಪರಿವಾರಗಳನ್ನು ಸುಲಭದಲ್ಲಿ ಪ್ರತಿಷ್ಠೆಪಡಿಸಿ ಪ್ರತಿಷ್ಠಾಂಗವಾದಂಥ ಪೂರ್ವ ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಕೊಂಡು ಸಾಹಿತ್ಯಕ್ಕೆ ಬೇಕಾದಂಥ ಪೂರ್ಣ ಚೈತನ್ಯವನ್ನು ಸುಲಗ್ನದಲ್ಲಿ ಪ್ರತಿಷ್ಠೆಪಡಿಸಿ ಅಗ್ನಿಮುಖದಲ್ಲಿಯೂ ಕಲಶಮುಖದಲ್ಲಿಯೂ ಆರಾಧನೆ ಪಡಿಸಿ ಪ್ರಾಯಶ್ಚಿತ್ತ ಪೌಮಾನ ಆಘಾತಗಳನ್ನು ಮಾಡಿಕೊಂಡು ಅನಂತಕುಲದ ಸಂತೃಪ್ತಿಗೆ ಆಶ್ಲೇಷ ಬಲಿದಾನ ಸೇವೆ ಯಥಾಶಕ್ತಿಯ ಆರಾಧನೆ ಅನ್ನದಾನ ಇದೆಲ್ಲವನ್ನು ಯಜಮಾನ ಮನೆತನ ಮುಂದಿದ್ದು ಸಮಸ್ತ ಭಕ್ತರು ಸೇರಿಕೊಂಡು ಕ್ಷೇತ್ರ ಜವಾಬ್ದಾರಿಯನ್ನು ಅಭಿವೃದ್ಧಿ ವಿಚಾರವಾಗಿ ಪಡೆದಂಥ 10 ಮುಖಗಳು ಸೇರಿಕೊಂಡು ಸಂವಿಧಾನ ಸಂತೋಷದಲ್ಲಿ ಸ್ವೀಕಾರ ಮಾಡಿಕೊಂಡಿದ್ದೇನೆ. ಯಜಮಾನ ಕುಟುಂಬಕ್ಕೆ ಮನೆತನಕ್ಕೆ ಈ ಮಣ್ಣಿನ ಯೋಗಾದಿಗಳನ್ನು ಕೊಟ್ಟು ಈ ಕ್ಷೇತ್ರ ನಿರ್ಮಾಣದ ಪರಿಶ್ರಮದ ವಿಚಾರದಲ್ಲಿ ಯಾವೆಲ್ಲ ಭಕ್ತ ಮುಖಗಳು ಭಾಗಿಯಾಗಿದ್ದಾರೋ ಆ ಸಮಸ್ತ ವರ್ಗಾದಿಗಳಿಗೆ ಉತ್ತರೋತ್ತರ ಶ್ರೇಯಸ್ಸಾಗುವಂತೆ ಅನುಗ್ರಹ ಕೊಟ್ಟು ನಡೆಸಿಕೊಡ್ತೇನೆ. ಆಯ್ತಾ ಪುಣ್ಯನ ಲೋಕದ ಜನಗಳಿಗೆ ಯಜಮಾನ ವರ್ಗದ ಅನುಗ್ರಹ ಮಲ್ಪಯ ಸನ್ನಿಧಾನದ ವಾಕ್ಯ. ಇಂಥ ಸಾನ್ನಿಧ್ಯದ ಅಸ್ತಿತ್ವ ಈ ಜಾಗದಲ್ಲಿ ನೆಲೆಯಾದ ಪ್ರಕಾರವಾಗಿ ಮನೆತನಕ್ಕೆ ವಿಶೇಷವಾದಂಥ ಒಂದು ಗ್ರಹ ಮಾಡುವಂಥ ಯೋಗ ಕೊಟ್ಟಿದ್ದೇನೆ. ನೆಲೆಯಾಗುವಂಥ ಪರಂಪರೆಯನ್ನು ಆ ಚಾವಡಿಯನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಮನೆತನದ ಧರ್ಮದೈವದ ಆರಾಧನೆ ಮಾಡಿಕೊಂಡು ಮುಂದಿಗೆ ಕುಲವರ್ಗಕ್ಕೆ ವಿಶೇಷವಾದಂಥ ಶ್ರೇಯಸ್ಸನ್ನು ಆ ವಿಶೇಷವಾದಂಥ ಮನೆತನದ ಸ್ಥಾನದಲ್ಲಿ ಶೀಘ್ರವಾದಂಥ ಮುಹೂರ್ತದಲ್ಲಿ ಗೃಹ ಪ್ರವೇಶ ಮಾಡುವಂಥ ಯೋಗಾದಿಗಳನ್ನು ಈ ಸಾನ್ನಿಧ್ಯದ ಪ್ರಸಾದದಿಂದ ಒದಗಿಸಿಕೊಡುತ್ತೇನೆ. ಕ್ಷೇತ್ರದ ವ್ಯಾಪ್ತಿ ಇದು ವಿಸ್ತಾರವಾಗಿ ಉಂಟು. ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿಶೇಷವಾದಂಥ ಧರ್ಮದೈವಕ್ಕೆ ಮನೆತನದ ಉದ್ದೇಶವಾಗಿ ಈ ಸ್ಥಳದಲ್ಲಿ ಸ್ಥಾನ ಕೊಟ್ಟಿದ್ದೇನೆ. ಆ ಧರ್ಮದೈವದ ಒಂದು ನೆಲೆಯನ್ನು ಇಂದು ವಿಶೇಷವಾದಂಥ ಭಕ್ತಿಯಿಂದ ನೂತನವಾದಂಥ ಗುಂಡದಲ್ಲಿ ಪ್ರತಿಷ್ಠೆಪಡಿಸಿ ಕಲಾ ಸಾನ್ನಿಧ್ಯಾದಿಗಳನ್ನು ಕೊಟ್ಟು ಮನೆತನದ ಧರ್ಮಕರ್ಮ ವಿಚಾರವೇನುಂಟು ಇದನ್ನು ನಿರ್ಧರಿಸಿದ ಪ್ರಕಾರವಾಗಿ ಶ್ರಮದಿಂದ ಮಾಡಿಕೊಂಡದ್ದುಂಟು. ಆ ಧರ್ಮದೈವಕ್ಕೆ ಈ ಸ್ಥಳದಲ್ಲಿ ಮುಂದಿಗೂ ಉತ್ತರೋತ್ತರ ಶ್ರೇಯಸ್ಸನ್ನು ಕೊಟ್ಟು ಕುಲ ಕುಟುಂಬವನ್ನು ಸಮಸ್ತ ಭಕ್ತ ವರ್ಗವನ್ನು ರಕ್ಷಣೆ ಮಾಡುವಂಥ ಅಪ್ಪಣೆ ಕೊಟ್ಟಿದ್ದೇನೆ. ಮುಂದೆ ಕೊಡುವಂಥ ಕಾಲವಿಮಾದಿಗಳನ್ನು ಪೂರ್ವ ಕಟ್ಟಲೆ ಪ್ರಕಾರವಾಗಿ ನಡೆದಂಥ ಆಚರಣೆಗಳನ್ನು ಮನೆತನ ಮುಂದಿದ್ದು ಸಮಸ್ತ ವರ್ಗ ಸೇರಿಕೊಂಡು ದೈವದ ಕಟ್ಟುಕಟ್ಟಳೆಗಳೇನುಂಟು ಇದನ್ನು ವಿಧಿ ಪ್ರಕಾರವಾಗಿ ಮುಂದುವರಿಸಿಕೊಂಡು ಬರಲಿ. ಈ ಕ್ಷೇತ್ರ ಭಾಗದಲ್ಲಿ ಕಾಲಪರ್ವ ಪಂಚಪ್ರವಾದಿಗಳನ್ನು ಮಾಡಿಕೊಂಡು ವಾರ್ಷಿಕವಾದ ದಿನಗಳನ್ನು ನಡೆಸಿಕೊಂಡು ಸಾನ್ನಿಧ್ಯದ ಪ್ರಸಾದವನ್ನು ಮನೆತನ ಸಮಸ್ತರು ಸ್ವೀಕಾರ ಮಾಡಿಕೊಳ್ಳಿ. ಈ ಜಾಗದಲ್ಲಿ ಸಾನ್ನಿಧ್ಯದ ಒಂದು ಅಸ್ತಿತ್ವ ಎಂಬಂಥದ್ದು ಪ್ರತ್ಯಕ್ಷವಾಗಿ ಉಂಟು. ಸಾನ್ನಿಧ್ಯಕ್ಕೆ ಕೊಟ್ಟಂಥ ಈ ಆರಾಧನೆಯ ವಿಚಾರ ನನ್ನ ವಿಶೇಷವಾದಂಥ ಇನ್ನೊಂದಂಶ ಇನ್ನೊಂದು ಭಾಗದಲ್ಲಿ ಉಂಟಲ್ವ ತಂತ್ರಿಗಳೇ? ವೃಕ್ಷ ಮೂಲದಲ್ಲಿ ಉಂಟು ಸಾನ್ನಿಧ್ಯದ ಅಂಶ. ಪ್ರತ್ಯಕ್ಷವಾದಂಥ ಸಾನ್ನಿಧ್ಯಾಂಶದ ಜಾಗ ಇದು ಆರಾಧನೆಯ ಸ್ಥಳವಾದಲ್ಲಿ ಆ ಜಾಗದಲ್ಲಿ ನನ್ನ ಪ್ರತ್ಯಕ್ಷ ಅಂಶಗಳು ಈ ಸಾನ್ನಿಧ್ಯದ ಒಂದು ಅಂಶವಾಗಿ ಆ ಮನೆತನಕ್ಕೆ ರಕ್ಷೆಗೋಸ್ಕರವಾಗಿ ಆ ಸ್ಥಳದಲ್ಲಿ ನೆಲೆಯಾಗಿ ಉಂಟು. ಆ ವೃಕ್ಷ ಮೂಲದಲ್ಲಿ ಯಾವುದೇ ಮಲಿನತ್ವ ಆಗಬಾರದು. ಆ ಸ್ಥಳದಲ್ಲಿ ಅಸ್ತಿತ್ವಗಳಿರುವುದನ್ನು ಸರಿಪಡಿಸಿಕೊಂಡು ಅಲ್ಲಿ ಬೇಕಾದಂಥ ನೈರ್ಮಲ್ಯಾದಿಗಳನ್ನು ಮಾಡಿಕೊಂಡು ಈ ಸಾನ್ನಿಧ್ಯದ ಒಂದು ಆರಾಧನೆ ಕಾಲದಲ್ಲಿ ಸ್ಥಳದ ಪ್ರಸಾದವನ್ನು ಆ ವೃಕ್ಷ ಮೂಲಕ್ಕೆ ಹಾಕಿ ಹಿಂದಿನ ಕಾಲದಲ್ಲಿ ವೃಕ್ಷ ಮೂಲದಲ್ಲಿ ಯಾವ ಧರ್ಮಕರ್ಮ ಮಾಡಿದ್ದಾರೆ ಅದನ್ನು ಯಜಮಾನ ಸ್ಥಾನ ಮುಂದೆಯಲ್ಲಿ ಮುಂದುವರಿಸಿಕೊಂಡು ಬರಬೇಕು. ಅವರು ಇಲ್ಲಲ್ಪ ಅಶ್ವತ್ಥಕಟ್ಟೆ ಉಂಡತ್ತ ಅವನು ದೇವರನ ಸಾನ್ನಿಧ್ಯ ಉಂಡು ಐನು ಶುದ್ಧಾಚಾರಡು ಜೀವನಲೆ ಪ್ರತಿ ವರ್ಷ ದೊಡ್ಡ ಮನೆ ಸಂಬಂಧ ನಾಗದರ್ಶನ ಮಾತೇರಿಗಳು ಕುಜಲ್ರಿ ಇದು ಮೀತನೆ
ಕ್ಷೇತ್ರ ವೃತ್ತಿಯ ವಿಚಾರದಲ್ಲಿ ಈ ಪೂರ್ವದಲ್ಲಿ ಕೆಲವೊಂದು ಮನಸ್ತಾಪಗಳು ಕುಲವರ್ಗದಲ್ಲಿ ಸಂಬಂಧವಾದಂಥ ವರ್ಗಾದಿಗಳಲ್ಲಿ ಅಸಮಾಧಾನ ತೃಪ್ತಿಗಳು ಕಂಡಿದೆ. ಕ್ಷೇತ್ರ ವಿಚಾರದ ಕರ್ತವ್ಯದಲ್ಲಿ ಕೆಲವೊಂದು ವಿಘ್ನಗಳು ಬಂದದ್ದುಂಟು, ವಿಳಂಬ ಆಗ್ತದೋ ಎಂಬಂಥ ಭಯಪಟ್ಟದ್ದುಂಟು. ಆದರೆ ನಿರ್ಧರಿಸಿದಂಥ ಮುಹೂರ್ತದಲ್ಲಿ ಸಾನ್ನಿಧ್ಯದಲ್ಲಿ ಕಾರ್ಯ ಆಗುವಂತೆ ಸಂವಿಧಾನ ನಡೆಸಿಕೊಟ್ಟಿದ್ದೇನೆ. ಮುಂದಿಗೆ ಸಂವಿಧಾನದ ವಿಚಾರದಲ್ಲಿ, ಸ್ಥಳದ ವಿಚಾರದಲ್ಲಿ, ಮನೆತನದ ವಿಚಾರದಲ್ಲಿ ಯಾವುದೇ ಲೋಪಾದಿಗಳು, ಅಸಮಾಧಾನ ಅತೃಪ್ತಿಗಳು, ತತ್ತತ್ವರ್ಗದಲ್ಲಿ ಅಸಮಾಧಾನಗಳು ಕಂಡುಕೊಳ್ಳದೆ ಮನೆತನದ ಸ್ಥಾನಮಾನಕ್ಕೆ ಸರಿಯಾಗಿ ಸರ್ವರು ಏಕಮನಸ್ಸಿನಿಂದ ಐಕ್ಯಮತ್ಯದಿಂದ ನಮ್ಮ ರಾಷ್ಟ್ರವನ್ನು ಕೂಡಿಕೊಂಡು ಈ ಕ್ಷೇತ್ರ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರಲಿ. ಸಂವಿಧಾನದ ಕರ್ತವ್ಯ ಕಾಲದಲ್ಲಿ ಯಾವೆಲ್ಲ ಮುಖಗಳು ಶ್ರಮಪಟ್ಟು ಸಾತ್ವಿಕ ಸಂಪತ್ತನ್ನು ಸಾನ್ನಿಧ್ಯಕ್ಕೆ ವಿನಿಯೋಗ ಮಾಡಿದೆಂಬಂತಹದ್ದು ಗೋಚರ ಉಂಟು. ಈ ಕ್ಷೇತ್ರ ವೃದ್ಧಿಗೆ, ಕ್ಷೇತ್ರ ಕಾರ್ಯಕ್ಕೆ ಭಕ್ತವರ್ಗ ಕೊಟ್ಟಂತಹ ಸಂಪತ್ತಿಗೆ ದಶಪಾಲು ಅನುಗ್ರಹದ ಸಂಪತ್ತನ್ನು ಆಯಾಯ ಭಕ್ತವರ್ಗಕ್ಕೆ ಈ ಪ್ರಸನ್ನ ಕಾಲದಲ್ಲಿ ಅನುಗ್ರಹ ಮಾಡಿದ್ದೇನೆ. ಕ್ಷೇತ್ರದಲ್ಲಿ ಮಾಡಿದಂಥ ಒಂದು ಪರಿಶ್ರಮದ ಭಾಗದಲ್ಲಿ, ಅಭಿವೃದ್ಧಿಯ ಕಾರ್ಯದಲ್ಲಿ ಯಾವೆಲ್ಲ ವರ್ಗಗಳು ತೊಡಗಿದೋ ಆ ಸಮಸ್ತ ವರ್ಗಕ್ಕೆ ಈ ಸಾನ್ನಿಧ್ಯದಲ್ಲಿ ಮಾಡಿದಂಥ ಸತ್ಕರ್ಮಾದಿಗಳ ಪುಣ್ಯಫಲ ಎಂಬಂತಹದ್ದು ಆಯಾಯ ಕುಟುಂಬ ವರ್ಗದಲ್ಲಿ ಬೇಕಾದಂಥ ಉತ್ತರೋತ್ತರ ಶ್ರೇಯಸ್ಸನ್ನು ಈ ಸಾನ್ನಿಧ್ಯದ ಕ್ಷೇತ್ರ ಅನುಗ್ರಹದಿಂದ ಕೊಟ್ಟು ನಾನು ನಡೆಸಿಕೊಡ್ತೇನೆ. ವಿಘ್ನಗಳು ಗುರುಗಳು ಅಂತ ಬೈದಂತೆ ಕೆಲವಂತ ನಮ್ಮ ಸಂಸಾರದ ವ್ಯವಸ್ಥೆ ಕೆಲವು ಎಲ್ಲಿ ಮನಸ್ತಾಪಗಳು ಅಂತ ಇರ್ತದೆ. ಅನಾದಿಯಲ್ಲಿ ವಿಶೇಷವಾದಂಥ ಒಂದು ಸಂಸ್ಥಾನಕ್ಕೆ ರಾಜಾಶ್ರಯ ಪಡೆದಂಥ ಸ್ಥಳವಾಗಿತ್ತು. ಕಾಲಾನುಸಾರವಾಗಿ ಪ್ರಾಪ್ತವಾದಂಥ ಮಠ ಪರಂಪರೆಗೂ ರುದ್ರನ ಕ್ಷೇತ್ರಕ್ಕೂ ವಿಶೇಷವಾದಂಥ ಭೂ ಸಂಪತ್ತನ್ನು ವಿನಿಯೋಗ ಮಾಡುವಂಥ ಒಂದು ಮನೆತನದ ಸೊತ್ತಾಗಿ ಆರಾಧನೆಯ ಫಲವಾಗಿ ಇಲ್ಲಿ ಸಾನ್ನಿಧ್ಯ ನೆಲೆಯಾಗಿದ್ದಂಥದ್ದು ಅನಾದಿಯ ವಿಚಾರ. ಆ ಕಾಲದಲ್ಲಿ ನೆಲೆಯಾದಂಥ ಧರ್ಮದೈವಗಳ ಒಂದು ಆರಾಧನೆ ಮುಂದಿಗೆ ನಿರಂತರವಾಗಿ ನಡೆದು ಬರಬೇಕು. ಸಾನ್ನಿಧ್ಯದ ಧರ್ಮಕರ್ಮಗಳಲ್ಲಿ ಲೋಪ ಆಗದಂತೆ ಸಮಸ್ತರು ಮುಂದುವರಿಸಿಕೊಂಡು ಆರಾಧನೆ ಪಡಿಸಿಕೊಂಡು ಬರಬೇಕು. ಇಂದು ಕೊಟ್ಟಂಥ ಸೇವಾದಿಗಳ ಫಲದಿಂದ ಮುಂದೆ ನಿತ್ಯ ನಿರಂತರವಾಗಿ ನನ್ನ ಅನುಗ್ರಹವನ್ನು ಈ ಮಣ್ಣಿನ ಫಲಯೋಗ ಪಡೆಯುವಂಥ ಸಮಸ್ತ ವರ್ಗಕ್ಕೆ ನಾನು ಒದಗಿಸಿಕೊಟ್ಟು ಕ್ಷೇತ್ರದಲ್ಲಿ ಭವಿಷ್ಯತ್ತಿಗೆ ಇದಕ್ಕಿಂತ ಉತ್ತಮ ರೂಪದಲ್ಲಿ ನನ್ನ ಆರಾಧನೆ ಮಾಡಿಕೊಂಡು ಸಾನ್ನಿಧ್ಯಕ್ಕೆ ಸಂತೃಪ್ತಿಯಾಗುವಂಥ ಮಹಾಸೇವಾದಿಗಳನ್ನು ಕೊಟ್ಟು ನನ್ನ ಪ್ರಸಾದ ಪಡೆಯುವಂಥ ಯೋಗಾದಿಗಳನ್ನು ಈ ಪರಂಪರೆ ವರ್ಗಕ್ಕೆ ಸಾನ್ನಿಧ್ಯ ಕೊಟ್ಟು ನಡೆಸಿಕೊಡ್ತೇನೆ. ತೀರ್ಮಾನ ಮಾಡಿಕೊಂಡು ಮುಂದುವರೆದಿದ್ದಾರೆ. ಆ ಜಾಗದಲ್ಲಿ ಸಂಕಲ್ಪ ಮಾಡಿದಂಥ ಕರ್ತವ್ಯಗಳನ್ನು ಪೂರ್ಣಪಡಿಸಿ ಮನೆತನದ ವಿಶೇಷವಾದಂಥ ಉಪಾಸನೆ ಮಾಡಿದಂಥ ಸಂವಿಧಾನದ ಒಂದು ಅನುಗ್ರಹ ಪಡೆದಂಥ ವಿಶೇಷವಾದಂಥ ದೈವಶಕ್ತಿಗಳುಂಟು. ಅದನ್ನು ಸಂವಿಧಾನದ ಒಂದು ಅನುಗ್ರಹದಿಂದ ಅಲ್ಲಿ ನಂಬಿ ಆರಾಧನೆ ಮಾಡಿಕೊಂಡು ಪೂರ್ವಕಟ್ಲೆ ಪ್ರಕಾರವಾದಂಥ ಧರ್ಮಕರ್ಮಾದಿಗಳನ್ನು ಆ ಮನೆತನದ ಚಾವಡಿಯಲ್ಲಿ ಮಾಡುವಂಥ ಒಂದು ಯೋಗಾದಿಗಳನ್ನು ಈ ವಂಶಕುಲಕ್ಕೆ ಸಾನ್ನಿಧ್ಯ ಕೊಟ್ಟು ನಡೆಸಿಕೊಡ್ತೇನೆ. ಧರ್ಮ ಆರಾಧನೆಯಿಂದ ಸಾನ್ನಿಧ್ಯ ಕೊಟ್ಟುಕೊಂಡು ವಿಚಾರದಲ್ಲಿ ವಿಶೇಷವಾದಂಥ ಅನುಭವವನ್ನು ಸಾನ್ನಿಧ್ಯದಿಂದ ಕೊಟ್ಟಿದ್ದೇನೆ. ಕಾಲದಲ್ಲಿ ನಮ್ಮ ವಿಶೇಷವಾದಂಥ ಸ್ಥಾನದಿಂದ ಲಿಂಗೋಪಾದಿಯಲ್ಲಿ ಪೂರ್ಣವಾದಂಥ ನನ್ನ ಸಾನ್ನಿಧ್ಯ ಮುಂದೆ ನಿರಂತರವಾಗಿ ವೃತ್ತಿಪಡಿಸಿಕೊಂಡು ನಮ್ಮ ಆರಾಧನೆಯ ಸ್ವೀಕಾರ ಮಾಡಿಕೊಂಡು ತಮ್ಮ ಸ್ನಾನ ಮಾಡುವಂಥ ಪ್ರಾರ್ಥನೆಗಳಿಗೆ ಸಮಸ್ತ ಭಕ್ತವರ್ಗಕ್ಕೆ ಅನುಗ್ರಹ ಆಗುವಂತೆ ವಿಶೇಷವಾದಂಥ ಕರ್ತವ್ಯಾದಿಗಳಲ್ಲಿ ಸಾನ್ನಿಧ್ಯದ ಅಸ್ತಿತ್ವ ಎಂಬಂತಹದ್ದು ವಿಶೇಷವಾಗಿ ಈ ಜಾಗದಲ್ಲಿ ವೃಕ್ಷಮೂಲದಲ್ಲಿ ಉಂಟು ಎಂಬಂತಹದ್ದು ಸೂಚನೆ ಕೊಟ್ಟಿದ್ದೇನೆ. ಈ ಸಾನ್ನಿಧ್ಯದ ಸಂಬಂಧವಾದಂಥ ಪ್ರತ್ಯಕ್ಷ ಚೈತನ್ಯ ಮರಿಮಟ್ಟೆಗಳು, ಸಾನ್ನಿಧ್ಯಕ್ಕೆ ಸಂಬಂಧವಾದಂಥ ಒಂದು ಭಂಡಾರದ ನಿಧಿಗಳು ಆ ಜಾಗದಲ್ಲಿ ಉಂಟು. ಅದನ್ನು ಸಂವಿಧಾನದ ಒಂದು ಸಂರಕ್ಷಣೆ ಪಡಿಸಿದಂಥ ಸ್ಥಳ ಅದು. ಆ ಜಾಗವನ್ನು ಶೋಧನೆ ಪಡಿಸುವಂಥದ್ದು ಬೇಡ. ಸಾನ್ನಿಧ್ಯದ ಪ್ರಸಾದ ಆ ಸ್ಥಳಕ್ಕೆ ಹಾಕಬೇಕು ಎಂಬಂಥ ಸೂಚನೆ ಕೊಟ್ಟದ್ದು ಆ ಸ್ಥಳವೇ ಹೊರತು ಅನ್ಯಸ್ಥಾನ ಅಲ್ಲ. ದೇವರನ ಅಪ್ಪಣೆ ಎಕಡೆ ಆಯ್ನೆ ಪ್ರತ್ಯಕ್ಷ ದೇವರ ಸಂಪತ್ತು ವ್ಯವಸ್ಥೆ ಮಂದಿತ್ತ ಸನ್ನಿಧಾನ ಇವೇ ವಿಚಾರಡು ಆ ಕಾಲಗಳು ఆయన శోధన మల్పణజిత పరీక్ష మల్పణజిత జప్పడే దేవునికి ఏ పగల ప్రత్యక్షనాల దేవునికి రక్షణ ఉండు ఆయన మీకు ఆ ఇంత ಮುಂದರ್ಕೊಂಡು పోడు ನಮಸ್ಕಾರ. ನನ್ನ ಕ್ಷೇತ್ರ ಆರಾಧನೆ ಕಾಲದಲ್ಲಿ ಒಂದು ಪ್ರಸಾದ ಆ ಸ್ಥಳಕ್ಕೆ ಹಾಕಿ ಒಂದು ದೀಪ ಬೆಳೆಸಿಕೊಂಡು ಬರಲಿ. ಇದು ಸಾನ್ನಿಧ್ಯದ ಕಟ್ಲೆ ಪ್ರಕಾರವಾಗಿ ಮುಂದುವರಿಸಿಕೊಂಡು ಬರಲಿ. ಇದಕ್ಕಿಂತ ವಿಶೇಷವಾದಂಥ ಅಪೇಕ್ಷೆ ಸಾನ್ನಿಧ್ಯಕ್ಕೆ ಇಲ್ಲ. ದೀಪ ದೀದು ದೇವರ ಮೂಲ ಗಂಧ ಆ ಜಾಗ ಪಾಡ್ದು ದೀಪ ದೀದೆ ಆ ಜಾಗ ಮುಂದುವರಿಸಿಕೊಂಡು ಬರಲಿ. ಪರಂಪರೆ ಮುಂದರ್ಕೊಂಡು ದೇವರ ಅಪ್ಪಣೆ. ಅದೇ ಪ್ರಕಾರವಾಗಿ ಕ್ಷೇತ್ರ ಪರಂಪರೆಗೂ ಮನೆತನಕ್ಕೂ ರುದ್ರಕ್ಷೇತ್ರಕ್ಕೂ ಇರುವಂಥ ಸಂಬಂಧಾದಿಗಳು ಬಹಳಷ್ಟು ಪುರಾತನವಾಗಿ ಉಂಟು. ಈ ಕಟ್ಟುಕಟ್ಟಳೆಗಳು ಯಾವ ರೂಪದಲ್ಲಿ ನಡೀತಾ ಉಂಟು? ಇದೆ ನಮ್ಮ ಈ ಜಾಗ ನಿರಂತರವಾದ ಪಣಕವು ಜಾರಿ ಕೊರೊಂದಿತ್ತ ಜಾತ್ರೆ ಉತ್ಸವ ಮಾಡು ಮಲ್ತುಡು ಕಾಲ ಪೋದು ಕುರುಡು ಪ್ರಶ್ನೆ ಎಲ್ಲ ಬೈದದು. ಸಂಸ್ಥಾನಕ್ಕೆ ಸಂಬಂಧವಾದಂಥ ಈ ವರ್ಗಾದಿಗಳಿಗೂ ಅಲ್ಲಿರುವಂಥ ಕ್ಷೇತ್ರಕ್ಕೂ ವಿಶೇಷವಾದಂಥ ಪೂರ್ವಕಟ್ಟು ಸಂಪರ್ಕಗಳು ಉಂಟು.
ಪೂರ್ವಕಾಲಕ್ಕೆ ಸಂಬಂಧವಾದಂಥ ಪರಂಪರೆ ಕುಲವರ್ಗ ಅಳಿಯಾದಲ್ಲಿಯೂ ಇದನ್ನು ಮುಂದುವರಿಸುವ ವಿಚಾರದಲ್ಲಿ ಆ ಕ್ಷೇತ್ರದ ಅನುಗ್ರಹ ಪ್ರಧಾನವಾಗಿ ಬಂದಿದೆ. ಆ ಜಾಗದಲ್ಲಿ ವಿಶೇಷ ರೂಪದಲ್ಲಿ ಆರಾಧನೆ, ಅನ್ನದಾನ, ರಂಗಪೂಜಾದಿಗಳು, ತತ್ಸಂಬಂಧವಾದಂಥ ಕಾರ್ಯಗಳು, ಕಾಲಪರ್ವದಲ್ಲಿ ಬೇಕಾದಂಥ ಕಪ್ಪ ಕಾಣಿಕೆಗಳು ಇದು ಮನೆತನ ಪೂರ್ವ ಅನಾದಿಯಲ್ಲಿ ನಡೆಸುವಂತಹದ್ದು ಈಗ ವಿಶೇಷವಾಗಿ ರೂಪಾಂತರವಾಗಿ ನಡೀತಾ ಉಂಟು. ಪೂರ್ಣ ಚಿತ್ತದಲ್ಲಿ ಸಲ್ಲಿಕೆ ಆಗ್ತಾ ಇಲ್ಲ. ಸಮಸ್ತರು ವಿಶೇಷವಾದಂಥ ಪ್ರಾಯಶ್ಚಿತ್ತ ಕಾಲದಲ್ಲಿ ಮುಷ್ಟಿ ಕಾಣಿಕೆ ಅರ್ಪಣೆ ಮಾಡಿ ಪ್ರಾರ್ಥನೆ ಪಡಿಸಿಕೊಂಡು ಬಂದದ್ದುಂಟು. ಆದರೆ ಕ್ಷೇತ್ರ ನಿಯಮಕವಾಗಿ ಈ ಕ್ಷೇತ್ರ ವೃದ್ಧಿಯಾದಂಥ ಕಾಲದಿಂದ ಇನ್ನು ಮುಂದಿಗೆ ಆ ಜಾಗದಲ್ಲಿ ವರ್ಷಪರ್ವ ರೂಪದಲ್ಲಿ ಮಾಡುವಂಥ ಒಂದು ಸೇವೆ ಏನುಂಟು ಎಂಬಂತಹದ್ದು ಈ ಕುಲ ರುದ್ರಾಭಿಷೇಕ ಮಾಡ್ಕೊಂಡು ಕಟ್ಟಿಗೆ ಅಂತರ ಬರಂದ ನಿರಂತರವಾದ ಕುಟುಂಬ ಒಗ್ಗಟ್ಟಾದ ಮಲ್ತೊಂದು ಬಲೆ ಅದಕ್ಕೆ ಪುರ್ಲದ ಅನುಗ್ರಹ ಪ್ರಸಾದನೆ ಅನುಗ್ರಹ ದೇವನಪ್ಪನ ಕ್ಷೇತ್ರ ವಿಚಾರವನ್ನು ವಿಮರ್ಶೆ ಮಾಡಿಕೊಂಡು ಸಾನ್ನಿಧ್ಯದ ಸ್ಥಿತಿ ಏನು, ದೈವಿಕ ವಿಮರ್ಶೆ ಏನು, ಸ್ಥಳ ಶಾಪತಾಪಗಳು ಏನು ಎಂಬಂತಹದ್ದು ರಾಶಿ ಪ್ರಕಾರವಾಗಿ ವಿಮರ್ಶೆ ಪಡಿಸಿ ಅದನ್ನು ಚಿಂತಿಸಿ ಶೋಧಿಸಿ ಕ್ಷೇತ್ರಕ್ಕೆ ಏನು ಬೇಕು ಎಂಬಂತಹದನ್ನು ಪ್ರತ್ಯಕ್ಷವಾಗಿ ಜ್ಯೋತಿಷ್ಯಾಧಾರ ಪ್ರಕಾರವಾಗಿ ತಿಳಿಸುವಂತಹ ಒಂದು ಭಾಗ್ಯಸ್ಥಾನ ಕೊಟ್ಟಿದ್ದೇನೆ. ಇಂದಿಗೆ ಸ್ಥಾನಕ್ಕೂ ಮುಂದಿಗೆ ಶ್ರೇಯಸ್ಸಾಗುವಂತೆ ಅನುಗ್ರಹ ಮಾಡಿ ನಡೆಸಿಕೊಡ್ತೇನೆ. ತೃಪ್ತಿಯಾಗಿದೆ ಅಂತ ದೇವರಿಗೆ ಗ್ರಾಮ ಪ್ರಮುಖರಿದ್ದಲ್ಲಿ ಅಣ್ಣ ಇದನ್ನ ಏನೇ ಮಾತು ಕೊರಂಡು ಅಣ್ಣ ಬೇರೆ ಮಾತು ಕೊರಂಡು ದೈವ ಚಾಕರಿ ಮಾಡೋ ವರ್ಗ ಉಂಟಾ ಅಣ್ಣ ದೇವದ ಪೂಜಾರಿ ಮನೆ ಬೈದಾರ ಮುಂದೆ ಮುಂದೆ ಮಾತ್ರೆಗಳ ಲೈನ್ ವ್ಯವಸ್ಥೆ ಮುಂದೆ ತೊಂದರೆ ಆದರೆ ಇಲ್ಲಿ ಮೂರರೆಗಳ ಪ್ರಸಾದ ಅವಳೆ ಕುಲ್ಲ ಎಂಟು ಬಂದು ಲಕ್ಕರ ಮೂರರೆಗಳ ಪ್ರಸಾದ ಅಣ್ಣ ಬಿನ್ನೇರ್ನಾಗ ಸುರಿಲೆಪ್ಪಲೆ ಬಿನ್ನೇರ್ನಾಗ ಮಾತ್ರ ಕುಟುಂಬದಾಗಲೇ ಬೊಕ್ಕ ಬಿನ್ನೇರ್ನಾಗಲೇ ಬೊದ್ದೇರ್ನಾಗಲೇ ಇದ್ರೆ ಬೆಲೆ ಬೊದ್ದೇರ್ನಾಗಲೇ ಬೆಲೆ ಊರ್ನಾಗಲೇ ದಯచేసి లైన్ బరుడు మాతరెగల ప్రసాద అవలే అన్న రతన మూడు పల్లె లైన్ వన్ గిరీష్